ಕೊರೋನಾ ಎರಡನೇ ಅಲೆಯ ಅಟ್ಟಹಾಸ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಉಡುಪಿ ಜಿಲ್ಲೆಯಲ್ಲಿ ದಿನಕ್ಕೆ ಸರಾಸರಿ 1,000ಕ್ಕೂ ಅಧಿಕ ಪ್ರಕರಣಗಳು ದಾಖಲಾಗುತ್ತಿದ್ದು ಆತಂಕ ದುಪ್ಪಟ್ಟು ಮಾಡಿದೆ. ಆಕ್ಸಿಜನ್, ವ್ಯಾಕ್ಸಿನ್ ಎಲ್ಲಾ ಕೊರತೆಯಿಂದ ಕೊರೋನಾದ ರೌದ್ರ ಅವತಾರ ಮಿತಿ ಮೀರಿದೆ. ಸದ್ಯ ಕೊರೋನಾ ದಾಳಿಯಿಂದ ಜನರನ್ನು ರಕ್ಷಿಸಲು ರೆಡ್ ಕ್ರಾಸ್ ಸಂಸ್ಥೆ ತನ್ನ ಕೈಲಾದ ಪ್ರಯತ್ನಕ್ಕೆ ಮುಂದಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ದಿನದಿಂದ ದಿನಕ್ಕೆ ಕೊರೋನಾ ಪಾಸಿಟಿವ್ ಸಂಖ್ಯೆ ಹೆಚ್ಚಳವಾಗುತ್ತಿದೆ. ಹೋಮ್ ಐಸೋಲೇಷನ್ ಕೆಲವರಿಗೆ ಕಷ್ಟ ಸಾಧ್ಯವಾಗುತ್ತಿದೆ. ಅಂತವರಿಗೆ ಚಿಕಿತ್ಸೆ ನೀಡಲು ಕುಂದಾಪುರದ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಬಾಲಕಿಯರ ವಿದ್ಯಾರ್ಥಿ ನಿಲಯವನ್ನು ಸಜ್ಜುಗೊಳಿಸಲಾಗಿದೆ. ರೆಡ್ ಕ್ರಾಸ್ ಸಂಸ್ಥೆ ಇದರ ಸಂಪೂರ್ಣ ಉಸ್ತುವಾರಿ ವಹಿಸಲಿದ್ದು ಈಗಾಗಲೇ 75 ಬೆಡ್ಗಳ ವ್ಯವಸ್ಥೆ, ಬೆಡ್ಶೀಟ್, ಪಿಲ್ಲೋ ಕವರ್, ಶುದ್ಧ ಕುಡಿಯುವ ನೀರು ಸಹಿತ ಮೂಲಭೂತ ಸೌಲಭ್ಯಗಳನ್ನು ರೆಡ್ ಕ್ರಾಸ್ ಸಂಸ್ಥೆ ಒದಗಿಸಿದೆ. ತಜ್ಞ ವೈದ್ಯರು ದಿನಕ್ಕೆ 2 ಬಾರಿ ರೋಗಿಗಳನ್ನು ಇಲ್ಲಿ ಭೇಟಿ ಮಾಡುತ್ತಾರೆ. ರಾತ್ರಿ ವೇಳೆ ವೈದ್ಯರು ಇಲ್ಲಿಯೇ ಇದ್ದು ನಿಗಾ ವಹಿಸುತ್ತಾರೆ. 2 ನರ್ಸ್ಗಳು ಕೂಡ ಇಲ್ಲಿಯೇ ಇದ್ದು ಕಾರ್ಯನಿರ್ವಹಿಸಲಿದ್ದಾರೆ. ಎರಡನೇ ಅಲೆ ಈ ಒಂದು ಸಂದರ್ಭದಲ್ಲಿ ನಮ್ಮ ತಾಲೂಕಿನಲ್ಲಿ ಸುಮಾರು 1000 ಪ್ರಕರಣಗಳು ಹೋಮ್ ಐಸೋಲೇಷನ್ ಅಲ್ಲಿ ಇರುವಂತದ್ದನ್ನು ಕಂಡುಕೊಂಡಿದ್ದೇವೆ. ಈ ನಿಟ್ಟಿನಲ್ಲಿ ಮಾನ್ಯ ಉಸ್ತುವಾರಿ ಸಚಿವರು, ನಮ್ಮ ಗೃಹ ಸಚಿವರು ಆದಂಥ ಬೊಮ್ಮಾಯಿ ಅವರ ನಿರ್ದೇಶನದ ಮೇರೆಗೆ, ನಮ್ಮ ಜಿಲ್ಲಾಡಳಿತದ ಸ್ಪಷ್ಟ ಮಾರ್ಗದರ್ಶನದ ಮೇರೆಗೆ ತಾಲೂಕಿನಲ್ಲಿ ಒಂದು ಕೋವಿಡ್ ಕೇರ್ ಸೆಂಟರ್ನ ಮಾಡಬೇಕಂತೇಳಿ ನಮಗೆ ನಿರ್ದೇಶನವಾಗಿದೆ. ಈ ಹಿನ್ನೆಲೆಯಲ್ಲಿ ನಾವು ಈ ಹಿಂದೆ ಪ್ರಥಮವಾಗಿ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ನಾವು ಒಂದು ಕೇರ್ ಸೆಂಟರ್ ಮಾಡಿದ್ದು, ಹೋಮ್ ಐಸೋಲೇಷನ್ ಸೆಂಟರ್ ಅಂತ. ಇದೇ ದೇವರಾಜ ಹಾಸ್ಟೆಲ್ನ ನಾವು ಮಾಡಿದ್ದು. ಅಷ್ಟೇ ಸುಮಾರು 440 ಪ್ರಕರಣಗಳನ್ನು ಇಲ್ಲಿ ಸಾಕಷ್ಟು ಆಕ್ಸಿಜನ್ನ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ತಾಲೂಕು ವೈದ್ಯಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ತಾಲೂಕು ಆಯುಷ್ ಆಸ್ಪತ್ರೆಯ ಡಾಕ್ಟರ್ ಅಶೋಕ್ ಇಲ್ಲಿನ ಮೇಲ್ವಿಚಾರಣೆ ವಹಿಸಲಿದ್ದಾರೆ. ನಿರಂತರವಾಗಿ ದಾಖಲಾಗುವ ಕೊರೋನಾ ಸೋಂಕಿತರ ಮೇಲೆ ನಿಗಾ ವಹಿಸಲಾಗುತ್ತದೆ. ಸೋಂಕಿತರಲ್ಲಿ ಆರೋಗ್ಯ ಸಮಸ್ಯೆ ಉಲ್ಬಣಿಸಿದರೆ ಸ್ಥಳೀಯ ಆಸ್ಪತ್ರೆಗಳಿಗೆ ಕರೆದೊಯ್ಯಲಾಗುತ್ತದೆ. ಕಳೆದ ವರ್ಷವೂ ಕೂಡ ಇಲ್ಲಿ ಕೋವಿಡ್ ಐಸೋಲೇಷನ್ ಸೆಂಟರ್ ಮಾಡಲಾಗಿತ್ತು. ಸುಮಾರು 450 ಜನ ಇಲ್ಲಿ ಚಿಕಿತ್ಸೆ ಪಡೆದಿದ್ದರು. ಉತ್ತಮ ಸೇವೆ ಇಲ್ಲಿ ನೀಡಿರುವುದನ್ನು ಈ ಬಾರಿಯೂ ನೆನಪಿಸಿಕೊಳ್ಳಬಹುದು. ಕುಂದಾಪುರದ ಸುತ್ತಮುತ್ತ ಹಳ್ಳಿ ಪ್ರದೇಶದ ಜನರಿಗೆ ಆರೋಗ್ಯ ಸಮಸ್ಯೆ ಉಂಟಾದಾಗ ಮಣಿಪಾಲಕ್ಕೆ ಕರೆತರುವುದು ತುಂಬಾ ಕಷ್ಟದ ಕೆಲಸ. ಲಾಕ್ಡೌನ್ನಿಂದಾಗಿ ಪ್ರತಿ ಹಳ್ಳಿಗಳ ಸಂಪರ್ಕ ತುಸು ದುಸ್ತರವಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಕುಂದಾಪುರದಲ್ಲಿಯೇ ಇಂತಹ ಆರೋಗ್ಯ ತಪಾಸಣೆ ಮತ್ತು ಶುಶ್ರೂಷೆ ವ್ಯವಸ್ಥೆ ಸಿದ್ಧವಾಗಿರುವುದು ಇಲ್ಲಿಯ ಜನತೆಗೆ ದೊಡ್ಡ ಸಹಕಾರವಾಗಲಿದೆ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು VC ತಗೊಂಡಾಗ ಒಂದು ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು. ಏನಂತಂದರೆ ಪ್ರತಿ ತಾಲೂಕಿಗೆ ಒಂದೊಂದು ಕೋವಿಡ್ ಕೇರ್ ಸೆಂಟರನ್ನು ಮಾಡಬೇಕು ಅಂತ. ಕೋವಿಡ್ ಕೇರ್ ಸೆಂಟರ್ನ ಮುಖ್ಯ ಉದ್ದೇಶ, ಎಲ್ಲಿ ಪಾಸಿಟಿವ್ ಕೇಸಸ್ ಬರ್ತದೆ ಅಲ್ಲಿ ಯಾರಿಗೆ ತಮ್ಮ ಮನೆಯಲ್ಲಿ ಐಸೋಲೇಟ್ ಆಗೋಕ್ಕೆ ಅವಕಾಶ ಇಲ್ಲ ಅಂಥವ್ರನ್ನ ಮಾತ್ರ ಇಲ್ಲಿ ನಾವು ಶಿಫ್ಟ್ ಮಾಡೋಂಥದ್ದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಬಾರಿ ಕೋವಿಡ್ ಕೇರ್ ಸೆಂಟರ್ನ ನಾವು ಮಾಡ್ತಾಯಿದ್ದೀವಿ. ಕುಂದಾಪುರಕ್ಕೆ ಸಂಬಂಧಪಟ್ಟಂಗೆ ಈ ಹಿಂದೆನೂ ಕೂಡ ಅನೇಕ ಸಂಘ ಸಂಸ್ಥೆಗಳು ತುಂಬ ಕೋಆಪರೇಷನ್ ಮಾಡಿದ್ದಾವೆ. ಹಾಗೆ ಈ ಬಾರಿನೂ ಕೂಡ ನಮ್ಮ THO ರವರು ತಾಲೂಕು ಮೆಡಿಕಲ್ ಆಫೀಸರ್ ಒಂದು ರಿಕ್ವೆಸ್ಟ್ ಮೇರೆಗೆ ನಾವು ರೆಡ್ ಕ್ರಾಸ್ ಸಂಸ್ಥೆಯವರು ಅವರೊಟ್ಟಿಗೆ ನಾವು ಕೈ ಜೋಡಿಸ್ತಾ ಇದ್ದೇವೆ. ರೆಡ್ ಕ್ರಾಸ್ ಸಂಸ್ಥೆ ಮಾನವೀಯತೆಯ ನೆಲೆಯಲ್ಲಿ 150 ವರ್ಷಕ್ಕಿಂತಲೂ ಹೆಚ್ಚು ಕಾಲದಿಂದ ಸೇವೆ ಸಲ್ಲಿಸ್ತಾ ಇದೆ ಜಗತ್ತಿನಾದ್ಯಂತ. ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಕೂಡ ಸರ್ಕಾರದ ಒಟ್ಟಿಗೆ ಕೈ ಜೋಡಿಸಿ ನಮ್ಮಿಂದ ಆದಷ್ಟು ಸಹಾಯ ಸಹಕಾರವನ್ನು ನೀಡುವುದು ನಮ್ಮ ಆದ್ಯ ಕರ್ತವ್ಯ ಅಂತ ನಾವು ಭಾವಿಸ್ತೀವಿ. ಈ ನಿಟ್ಟಿನಲ್ಲಿ ಕುಂದಾಪುರದಲ್ಲಿ ಸಾಧಾರಣ 75 ಬೆಡ್ ಇರುವಂಥ ಒಂದು ಕೋವಿಡ್ ಕೇರ್ ಸೆಂಟರನ್ನು ತಾಲೂಕು ಮೆಡಿಕಲ್ ಆಫೀಸರ್ ಒಂದು ನೇತೃತ್ವದಲ್ಲಿ ಸ್ಥಾಪನೆ ಆಗಿದೆ. ಕಠಿಣ ದಿನಗಳು ಎದುರಿವೆ. ನಮ್ಮ ನಾಳೆಗಳಿಗಾಗಿ ನಾವೇ ಕಟಿಬದ್ಧರಾಗಬೇಕು. ಇಲ್ಲವಾದಲ್ಲಿ ಇನ್ನೊಂದು ದಶಕದವರೆಗೂ ಕೊರೋನಾ ಏಟು ನಮ್ಮನ್ನು ಬಾಧಿಸಲಿದೆ. ಈ ನಿಟ್ಟಿನಲ್ಲಿ ರೆಡ್ ಕ್ರಾಸ್ ಸಂಸ್ಥೆ ಮಾದರಿಯಾದ ಕಾರ್ಯಕ್ಕೆ ಮುಂದಾಗಿದ್ದು ಕೊರೋನಾದಿಂದ ನಲುಗಿರುವ ಜನರಲ್ಲಿ ನೆಮ್ಮದಿ ತರಲು ಕಾರಣವಾಗಿದೆ. ನ್ಯೂಸ್ ಡೆಸ್ಕ್, ಸ್ಪಂದನ ಟಿವಿ, ಉಡುಪಿ.